ತೀರ್ಥಕ್ಷೇತ್ರ ಜಯ ಪುಣ್ಯಕ್ಷೇತ್ರ ತೀರ್ಥದ ವಿಧಿ ಪದಾರ್ಥದ ಕಾರಣಗೊಂಡ ಏಳು ಕೆರೆ ಅಂತೇಳಿ ಶಿವಮುಖೇನು ಮಲ್ಲಗೆರೆ ಅದು ಈಶಾನ್ಯ ಮಗಳು ಕಾಶಿ ಭಾಗದ ತೀರ್ಥ ಅಂದು ಕಾಶಿ ಭಾಗ ತೀರ್ಥ ಕಾಶಿ ಗಂಗೆ ಇದು ಜಗತ್ತಿಗೆ ಪವಿತ್ರದಿಂದ ಇಂಥ ಅತಿ ಪವಿತ್ರವಾದ ಗಂಗೆ ಅವರೇ ಗಂಗೆ ಕಾಶಿ ಭಾಗೀರಥಿ ಅದು ಲಭಿಂತಿ ಗುಪ್ತಗಾಮಿನಾದ ಬರುಂದು ಸದಾ ವರ್ಷ ಬರುಂದು ಅಂತ ಹೇಳಿ ತೀರ್ಥಕ್ಷೇತ್ರ ಅಂದು ಭಾಳ ಪುಣ್ಯಕ್ಷೇತ್ರದ ಬಂದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ತಿನ್ನುತ್ತರು ಒಂದೇ ತಿಂಗಳು ಪ್ರತ್ಯಕ್ಷ ಆದ್ರಿಂದ ನೀತಿ ಆಗಬಹುದು ಅದೇ ಗುರು ಪುರಾಸ್ಕಾರ ಈಶ್ವರ ಈಶ್ವರ ದೇವರು ನೀರು ಪ್ರತ್ಯಕ್ಷ ಆದ ಉದ್ಭವಾತಿ ಭೂಮಿದೆ ಇದು ಒಳ್ಳೆ ರಸವು ಬಾಗುಂಟದೆ ದೇವ ಲಿಂಗುವ ಉದ್ಭವಾತಿ ಹೂವಿದೆ ಹೇಗೆ ರಸವು ಬಾಗುತ್ತಾರೆ ಅಂಚಿತ್ ಪವಿತ್ರವಾದಿತಿ ಹಲವಾರು ಸಾವಿರ ವರ್ಷ 3,000 ವರ್ಷ ಪುರಾತ ಇತಿಹಾಸ ನಿಂತ್ಕೊಂಡು ಅಂದೇಳಿ ಈಚೆ ಗೇಟುಗಳು 16 ವರ್ಷ ಬ್ರಹ್ಮಾಂಡ ಅಂದು ಸಾನ್ನಿಧ್ಯ ವೃದ್ಧಿಗೋಸ್ಕರ ವಿಚಾರ ಬ್ರಹ್ಮಾಂಡ ಪ್ರತಿಷ್ಠೆ ಮಧ್ಯಕ್ಕೆ ಅಷ್ಟವಲ್ಲ ಬಾರದು ಲೇಪನ ಬಂದದ್ದು ಗಟ್ಟಿ ಮಾಡ್ಕೊಂಡು 3 ಅಂತ 3 ಅಗತ್ಯ ಬಂದ್ರಿಂದ 3 ಬೋರ್ಡ್ ಅಂತ ಕ್ಷೇತ್ರ ಸಾನ್ನಿಧ್ಯ ಅಭಿವೃದ್ಧಿಗೋಸ್ಕರ ಹಲವು ಸಂಖ್ಯಾತ ಗೊತ್ತೇಳಿ ಬಂದಲ್ಲ ಸಾನ್ನಿಧ್ಯ ಹೆಚ್ಚಾದ ಕಳೆ ಹೆಚ್ಚಾದ ಮತ್ತೆ ಅಭಿಷ್ಟ ಹೊಂದಿ ಪುಣ್ಯಾದೇಶ್ವರಿ ಅಂದ್ರೆ ಸುಂದರಗಳು ಪುಣ್ಯಾನಿಗಳು ದೈವದ ಮುಂತಾದ ದೈವ ಬಲ್ಲದಲ್ಲ ಅಂದ್ರೆ ಅಣ್ಣ ಬಂದಿಲ್ಲ ಅಂದ್ರೆ 4 ಮೀಟರ್ 4 ಬೂತುಗಳು ಧೂಮಾತೆ ಬಂದೆ ಧ್ಯಾನಂದ ಎಂದೆ ಅಂದ್ರೆ ಭಾವಿತವಾದ ವಿಶೇಷ ಬಣ್ಣ ಉರಿಯಾಗಲಿ ಭಗವತಿ ಸ್ಥಾನ ಒಂದು ಭಗವತಿ ಕ್ಷೇತ್ರ ದೈವ ಕೀಡು ಬರ್ತದೆ ಬೇರೆ ಅಪ್ಪಳ ಕಾಣುದು ಆಗ ಉಷ್ಣಪಡಿಸಿದ್ರು ಕೈ ಆಟವು ಆ ನಿಧಾನದ ಐತೆ ಬಣ್ಣದ ಹಾಗೂ ಮಿತಿ ಗೋಪುರ ಪರಂಜಿ ಆ ಸಂಪ್ರದಾಯವನ್ನ ಭಾಗದಲ್ಲಿ ಹಾಗೂ ದೇವರ ಅಪ್ಪಳ ಹೋಗಿ ಅವ್ರು ಮುಂಚೆ ಪ್ರಸಾದ ಕೊಟ್ಟು ಅದರ ಮುಂಚೆ ಹೋಮಾದ ಕೊಟ್ಟು ಕಡಬುಡ್ದು ಆ ಕರಿಯಾಟ ಮಹೋತ್ಸವ ಒಳ್ಳು ನರ ಕೊಡುವಾಗ ದುಂದು ವಾಡಿಕೆ ಇದು ಒಂದು ಸುಮಾರು ವರ್ಷ ಅಂದ್ರೆ 50 ಮುಂಚೆ ಸೇರಿ ಕಲ್ಯಾಣ ಸುತ್ತಲಿ ಯಾನು ಅಂದ್ರೆ ಉಂದಂದು ಇತ್ತಿನಂದು ಮಿತಿ ಹೋಗಿ ಅನ್ಯ ಒಂದು ಬದಲು ಹೋಗುವಂತ ಒಪ್ಪಾಡಿದ್ರೆ ನಮ್ಮ ಆಚೆ